ಆರೋಪಿತರ ಜೊತೆ ಏನು ಮಾಡ್ಕೊಂಡಿದ್ದಾರೆ? ಜುಗಲ್ಬಂದಿ. ಏನು ತಮಾಷೆನಾ? ಹಾಂ, ಯಾಕೆ ಯಾರು ಕೇಳಲ್ಲ? ಡ್ರಾಮಾ ಮಾಡ್ತಾಯಿದ್ರಿ ನೀವು ಕೂಡ. ಹಾಂ, ಈ ಡೋಂಟ್ ಯು ಫೈಂಡ್ ಅ ಫಾಲ್ಟ್ ವಿತ್ ದಟ್? ಯಾಕೆ ಯಾರಿಗೆ ಕೂಡ ತಪ್ಪು ಕಾಣಿಸ್ತಾ ಇಲ್ಲ? ಕಣ್ಣಿಗೆ ತೋರಿಸಿದ್ವು ಅಲ್ಲ ಎಲ್ಲ ಕೂಡ, ನಾವು ಏನೇನು ಕೆಲಸ ಮಾಡಿದ್ವು ಅಂತ ಹೇಳಿ. ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರನ್ನು ಹಿಡಿತಾ ಇದ್ವಿ. ನಾಟ್ ನಾರ್ಮಲಿ, ದೆರ್ ಈಸ್ ಎ ಫೋಟೋ ವಿಚ್ ನೋ ಬಡಿ ಈವನ್ ಡ್ರೆಮ್ಟ್ ವಾಟ್ ಈಸ್ ದೇರ್. ಯಾರಿಗೆ ಕನಸಲ್ಲಿ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಪಿತರನ್ನು ಹಿಡಿತಾ ಇದ್ದು ಅಂತ ಹೇಳಿ. ತೋರಿಸಿದ ಮೇಲೆ ಸರ್ಕಸ್ ಇದು. ಹಾಂ, ಯಾರ ಜೊತೆ ಜುಗಲ್ಬಂದಿ? ನಿಮ್ಗೆ ಬೇಕಾಗಿದ್ದು ಮಾಡಿ. ವೈ ಆರ್ ಯು ನಾಟ್ ಆಸ್ಕಿಂಗ್ ದಟ್ ಕ್ವಶನ್? ಇಟ್ಸ್ ನಾಟ್ ರೈಟ್ ಕ್ವಶನ್ ಟು ಬಿ ಆಸ್ಕ್ಡ್. ದಟ್ ಕೇರಳ ಬ್ಯಾಚ್ ಅದೇ. ನೋಟಿಸ್ ಕೊಟ್ಟಿದ್ದೀವಿ, ಎಲ್ಲರನ್ನೂ ಬರೋಕ್ಕೆ ಹೇಳಿದ್ವಿ, ಕರೆದಿದ್ವಿ. ಇಲ್ಲ ಬರ್ತಾ ಇಲ್ಲ ಅಂದರೆ ಏನು ಮಾಡ್ತೀವಿ? ಆಮೇಲೆ ಕರ್ಕೊಂಬರ್ಬೇಕಾಗುತ್ತೆ. ಕರ್ಕೊಂಬಂದು ಕೇಳ್ತೀವಿ. ಏನಾದರೂ ಇದ್ದರೆ ಎಸ್ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಬೇಸ್ಡ್ ಆನ್ ದಟ್. ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್, ವಿಲ್ ಟೇಕ್ ಆ್ಯಕ್ಷನ್ ಆನ್ ದಟ್. ಅಷ್ಟೇ, ಬೇರೇನಿಲ್ಲ. ಏನು ಟಾರ್ಚರ್ ಅಂದರೆ ಯಾರು ಹೊಡೆದಿದ್ದಾರಾ? ಹೊಡೆದಿದ್ದಾರಂತ ಎಲ್ಲರೂ ಹೇಳಿದ್ದಾರಾ? ಯಾರಾದರೂ ಹೇಳ್ರಿ, ಹೊಡೆದಿದ್ದಾರಂತ ಯಾರಾದರೂ ಹೇಳಿದ್ದಾರಾ? ನಾವು ನಿಮ್ಗೆ ಒಂದೇ ವಿಷಯ ಹೇಳ್ತೀನಿ. ಅದಕ್ಕೆ ಮೊದಲು ಇನ್ನೊಂದು ಪೋಸ್ಟು ಹಾಕಿದ್ದಾನಲ್ಲ, ನಾನು ಡಿಪ್ರೆಷನಲ್ಲಿ ಬಂದಿದ್ದೀನಿ ಅಂತೇಳೇನೋ. ಹೊಡೆದಿದ್ದಾವಂತ ಎಲ್ಲೂ ಹೇಳಿಲ್ಲ. ಆ ವಿಡಿಯೋ ಸರಿಯಾಗಿ ನೋಡಿ. ನಾನು ನಿಮ್ಗೆ ಅದೇ ಹೇಳಿದ್ದೆ, ಯಾರನ್ನಾದ್ರೂ ನಾವು ಕರ್ಕೊಂಡು ಬಂದರೆ 100 ಸಲ ವಿಚಾರಣೆ ಮಾಡ್ತೀವಿ, 100 ದಿವಸ ವಿಚಾರಣೆ ಮಾಡ್ತೀವಿ. ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ, ಅಲ್ಲಿ ಇದ್ದಾನಂತ ಹೇಳ್ಬಿಟ್ಟು ಎವಿಡೆನ್ಸ್ ಇದೆ ಅಂದರೆ ಹೇಳ್ರಲ್ವ, ಅದಕ್ಕೆ ಕೇಳಿದ್ದು, ಅದಕ್ಕೆ ಕರೆದಿದ್ವಿ. ಇಲ್ಲ ಅಂದರೆ ಏನು ಮಾಡ್ತೀವಿ? ಓಕೆ, ನಿಮ್ಗೆ ಅದೇ ಟಾರ್ಚರ್ ಅನಿಸಿದೆ. ಇಲ್ಲಿ ಕೆಲವ್ರಿಗೊಂದು ಫೀಲಿಂಗ್ ಇದೆ, ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಯಲೇಬಾರ್ದು. ನೋ ಬಡಿ ಈಸ್ ಎಕ್ಸೆಂಪ್ಟ್ ಫ್ರಮ್ ಲಾ. ಆ್ಯನ್ IO who is a head constable can call anybody in his case. ಈ ಕೇಸ್ಗಳಲ್ಲಿ DSPs ಇದ್ದಾರೆ. they will call anybody whom they think are having information in that particular case. ಅಷ್ಟು ಮಾಡ್ತಾರೆ. ಹಾಕಿದ್ದಾರ್ರಿ. ಹೌ ಡು ವಿ ಇನ್ವೆಸ್ಟಿಗೇಟ್ ಎ ಕೇಸ್? ಒಬ್ಬರನ್ನು ನೀವು ಬರ್ತೀರ್ರಿ, ನೀವು ಬಂದಾಗ ನಿಮ್ಮನ್ನು ನಾನು ಎವಿಡೆನ್ಸ್ ತೆಗಿಬೇಕು. ಹೌ ಶುಡ್ ಯು ಟಾಕ್? ಹಾಗೆ ಇರುತ್ತಲ್ವ. ವಾಟ್ ಈಸ್ ದೇರ್ ಇನ್ ದಟ್? ಪೊಲೀಸರು ಆರೋಪಿತರ ಜೊತೆ ಏನು ಮಾಡ್ಕೊಂಡಿದ್ದಾರೆ? ಜುಗಲ್ಬಂದಿ. ಏನು ತಮಾಷೆನಾ? ಹಾಂ, ಯಾಕೆ ಯಾರು ಕೇಳಲ್ಲ? ಡ್ರಾಮಾ ಮಾಡ್ತಾಯಿದ್ರಿ ನೀವು ಕೂಡ. ಈ ಡೋಂಟ್ ಯು ಫೈಂಡ್ ಅ ಫಾಲ್ಟ್ ವಿತ್ ದಟ್? ಯಾಕೆ ಯಾರಿಗೆ ಕೂಡ ತಪ್ಪು ಕಾಣಿಸ್ತಾ ಇಲ್ಲ? ಕಣ್ಣಿಗೆ ತೋರಿಸಿದ್ವು ಅಲ್ಲ ಎಲ್ಲ ಕೂಡ, ನಾವು ಏನೇನು ಕೆಲಸ ಮಾಡಿದ್ವು ಅಂತ ಹೇಳಿ. ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರನ್ನು ಹಿಡಿತಾ ಇದ್ವಿ. ನಾಟ್ ನಾರ್ಮಲಿ, ದೆರ್ ಈಸ್ ಎ ಫೋಟೋ ವಿಚ್ ನೋ ಬಡಿ ಈವನ್ ಡ್ರೆಮ್ಟ್ ವಾಟ್ ಈಸ್ ದೇರ್. ಯಾರಿಗೆ ಕನಸಲ್ಲಿ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಪಿತರನ್ನು ಹಿಡಿತಾ ಇದ್ದು ಅಂತ ಹೇಳಿ. ತೋರಿಸಿದ ಮೇಲೆ ಸರ್ಕಸ್ ಇದು. ಹಾಂ, ಯಾರ ಜೊತೆ ಜುಗಲ್ಬಂದಿ? ನಿಮ್ಗೆ ಬೇಕಾಗಿದ್ದು ಮಾಡಿ. ವೈ ಆರ್ ಯು ನಾಟ್ ಆಸ್ಕಿಂಗ್ ದಟ್ ಕ್ವಶನ್? ಇಟ್ಸ್ ನಾಟ್ ರೈಟ್ ಕ್ವಶನ್ ಟು ಬಿ ಆಸ್ಕ್ಡ್. ಸಿಂಪಲ್. ಪೊಲೀಸರ ಹತ್ರ ಬಂದು ಹೇಳಿದಾಗ ನೀವು ಅಂತವರನ್ನ ಕರೆದು ಅಂದ್ರೆ ಅವನೊಂದು ವ್ಯಕ್ತಿ ಬಗ್ಗೆ ಹೇಳಿರ್ತಾರೆ, ಸರ್ ಇವನು ಮರ್ಡರ್ ಆದ ಜಾಗದಲ್ಲಿ ಇದ್ದಂತ ನನಗೆ ಒಂದು. ನಾವು ಹೇಳ್ತಾ ಇದ್ವಲ್ಲ, ನಮಗೆ ಆ ಜಾಗದಲ್ಲಿದ್ದ 126 ಜನರ ಬಗ್ಗೆ ಎವಿಡೆನ್ಸ್ ಇದೆ, ಆಯಿತಾ? ಇನ್ನೊಂದು 10 ಜನ ಎಕ್ಸ್ಟ್ರಾ ಇದ್ದಾರಂತ ಓರಲ್ ಎವಿಡೆನ್ಸ್ ಇದೆ. ಈಗ ನಾನು ಹೇಳ್ತಾ ಇರೋದು ಒಂದೇ, ನಿಮಗೆ ಅವನ ಮೇಲೆ ಅನುಮಾನ ಇದೆ. ಯಾವ ಕಾರಣಕ್ಕೆ ಅನುಮಾನ ಹೇಳಿ? ಅದೇ ಅಲ್ವ, ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ. ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯೋ ಬಗ್ಗೆ ನಮಗೂ ಆಕ್ಷೇಪ ಇದೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರಯಲ್ಗಳನ್ನು ಮಾಡಬಾರ್ದು. ನಾನೇ ಪರ್ಟಿಕ್ಯುಲರ್ ಪರ್ಸನಲಿ ನಾನೊಂದು ಘಟನೆ ಆಯಿತು, ನನ್ನ ಊರಲ್ಲಿ ಆಡ್ಕೊಳ್ತಾ ಇದ್ದಾರೆ ಸರ್, ಕರ್ಕೊಂಡ್ಬರ್ತೀವಿ. ಅದನ್ನ ಈಗ 57 ದಿನಗಳಾದ್ರೂ ಯಾಕೆ ಆಗಿಲ್ಲ ಅನ್ನುವಂಥದ್ದನ್ನ ಯಾರಾದ್ರೂ ಪ್ರಶ್ನೆ ಮಾಡುವಂಥದ್ದು. ಏನಾಗಿಲ್ಲ ಹೇಳಿ? ಅಲ್ಲ, ಜಸ್ಟ್ ಈಗ 57 ದಿನದಿಂದ ಆ ವ್ಯಕ್ತಿ ಇದ್ದಾನೆ, ಒಬ್ಬ ಯಾರು ತಪ್ಪಿಸ್ಕೊಂಡಿದ್ದಾನೆ ಅನ್ನೋದು, ಅವ್ರು ಯಾಕೆ ಸಿಗ್ತಾರೆ? ಹೇಳ್ತೀನಿ ನೋಡಿ, ಅದೇ ಸೇಮ್ ಥಿಂಗ್. ಅಲ್ಲಿ ಒಬ್ಬನಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಿ. ಅಲ್ಲ, ಅಲ್ಲಿ ಒಬ್ಬನಿದ್ದಾನೆ, ಹೊಡೆದಿದ್ದಾನೆ, ನನಗೆ ಗೊತ್ತು, ಕರ್ಕೊಂಬರ್ರಿ. ಸರಿ, ನಾನು ನೋಡಿಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನಂತ ಇವನು ಹೇಳಿದ್ದಾನೆ, ತೋರಿಸಲ್ಲ. ಯು ಗಿವ್ ಮಿ ಎ ಲಿಂಕ್.
ಹಾಂ 125 ಜನ ನಾನು ಹೇಳ್ತಾ ಇರೋದು, ಒಬ್ಬರಿಬ್ಬರಲ್ಲ. 125 ಜನರ ಮೇಲೆ ಹೇಳ್ಬೋದು, ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು. ಈ ಎವಿಡೆನ್ಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಕೇಸ್. You cannot catch people on doubt. Doubt should have a reason. Reason will be probed into. If you give me the reason, yes. If there is no reason, ಹೌದ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಹೇಳ್ಬೇಕಲ್ಲ ನೀವು. ಅದು ನಾವು ಹೆಂಗೂ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ. ಯಾರು ಹೇಳಿಲ್ಲ ಕೂಡ ನಾವು ಎನ್ಕ್ವೈರಿ ನೀವು ಹೇಳಿಲ್ಲ ಅಂದರೆ ಮಾಡ್ತಾ ಇದ್ದೀವಲ್ಲ. ಈಗ 60 ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ, ನೀವು ಎಷ್ಟು ಜನ ಹೆಸರು ಹೇಳಿದ್ರಿ? ಇಲ್ಲ ಅಲ್ವಾ? 60 ಜನಕ್ಕೆ ಹೆಂಗೆ ಬಂದಿದ್ದಾರೆ? ಅನುಮಾನ ಬಂದೇ ಕರೆಸಿಸ್ತಾರೆ. ನಿಮಗೂ ಹೇಳಿದ್ವಿ ಯಾರು ಸ್ಪಾಟಲ್ಲಿದ್ದಾರಂತ. ದಟ್ ಈಸ್ ದೇರ್. ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸುಮ್ಮನೆ ಹಾಕ್ತೀವಿ, ಇಲ್ಲಿ ಇವರಿದ್ದಾರೆ ಹಾಕಿಬಿಡು ಅವ್ರ ಮೇಲೆ, ಅವರಲ್ಲೇ ಇದ್ದಾರೆ ಅಂತೇಳಿ. ಯಾಕೆ ಅಂತ ಕೇಳ್ತೀನಿ, ಒಂದೇ ಕ್ವಶನ್ ನಾನು. ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್, ಎಸ್ ಯು ಆರ್ ಫೇರ್. ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಏನೂ ಇಲ್ಲ, ಸುಮ್ಮನೆ ಹಾಕಿದೆ, ದೆನ್ ದಟ್ ಈಸ್ ಅ ಕ್ರೈಮ್. ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಈಗಲೂ ಕೂಡ ಯು ಆರ್ ಆಲ್ ಲುಕಿಂಗ್ ಫಾರ್ ಸಮ್ ನಾನ್ ಸೆನ್ಸ್. ನಾನು ನಿಮ್ಮನ್ನು ಕೇಳಿದ್ದು ಕರೆಕ್ಟ್ ಏನದು? ಸೈಲೆನ್ಸ್ is bad. Ask proper questions to people to be asked. ನನಗೆ ಹೇಳ್ತಾ ಇದ್ರಲ್ಲ, ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದಕ್ಕೆ ಕೊಡಿ. ಆ ಅನುಮಾನ ಯಾಕೆ ಕೊಡ್ರಿ? ನಾವು ಎಲ್ಲ ಸರಿ ಮಾಡಿ, ಎಲ್ಲರನ್ನ ಎಳೆದು ಸರಿ ಮಾಡಿ ಬಿಸಾಕೋಣ. ವಿ ಹ್ಯಾವ್ ನೋ ಫ್ರೆಂಡ್ಸ್ ಆರ್ ಫೋರ್ಸ್, ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ಲಾ. ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ BNS. ನಮ್ಮ BNS ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ, ಹೊಸ ಆ್ಯಕ್ಟ್ಗಳು ಕೂಡ. ನಿನ್ನೆ ಯಾರೋ ಒಬ್ಬ ರೌಡಿ ಶೀಟರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹೊಡ್ಕೋತಾ ಇದ್ದಾನೆ ಗೋಡೆಗೆ. ಹೊಡ್ಕೊಳ್ಳಪ್ಪ, ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ. ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ, ಸೂಸೈಡ್ ಮಾಡ್ಕೊಳ್ತೀವಿ, ನನ್ನ ಹಿಡಿಬೇಡಿ. ಅದಕ್ಕೂ ಕೂಡ ಕಾನೂನು ಬಂದಿದೆ BNSಲ್ಲಿ. ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಯಾರಾದರೂ ಹೇಳಿಸಿದ್ದೆ, ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ. ಹೊಸದಾಗಿ ಬಂದಿದೆ, ಹೊಸ ಆ್ಯಕ್ಟಲ್ಲಿ. ಎಲ್ಲ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ ಅಟ್ ದಿ ಸೇಮ್ ಟೈಮ್. ವೆನ್ ವಿ ಆರ್ ಟೆಲಿಂಗ್ ಥಿಂಗ್ಸ್ ವಿ ಆರ್ ಲಿಟಲ್ ರೀಸನಬಲ್. ಇಫ್ ಯು ಡೋಂಟ್ ವಾಂಟ್ ದಟ್ ರೀಸನಬಲ್ನೆಸ್ ಫ್ರಮ್ ಅಸ್, ಓಕೆ, ವಿಲ್ ನಾಟ್ ಬಿ ರೀಸನಬಲ್. ವಿಲ್ ಆ್ಯಕ್ಟ್ 100% ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಅಲ್ಲ.